ಅನ್ನೋದು ಒಂದು ಅನರ್ಘ್ಯ ರತ್ನ. ನಾನು ಇದನ್ನು ಮುಖಸ್ತುತಿಗೆ ಹೇಳ್ತಾ ಇಲ್ಲ. ಹರೇಕಳ ಹಾಜಬ್ಬರ ವ್ಯಕ್ತಿತ್ವ ಏನು ಅಂತ ತಿಳಿಬೇಕಿದ್ರೆ ಅವರ ಮುಗ್ಧತೆ ಅನ್ನೋದು ಅವರಿಗೆ ಒಂದು ರೀತಿಯ ಎಂಥದ್ದು ಅನರ್ಘ್ಯ ರತ್ನ. ಇನ್ನು ಪ್ರಾಮಾಣಿಕೆ ಅನ್ನೋದು ಅವ್ರದ್ದು ದಾರಿ, ಸರಳತೆ ಅನ್ನೋದು ಅವರ ಬದುಕು. ಈ 3 ಕಾರಣಗಳಿಗೆ ಮಗುವಿನಂಥ ಮುಗ್ಧತೆ ಇದೆ ಅವರು. ಈ 3-4 ಕಾರಣಗಳಿಗಾಗಿ ಇವತ್ತು ಹಾಜಬ್ಬ ಕರ್ನಾಟಕದಲ್ಲಿ ಗುರುತಿಸಿಕೊಂಡ್ರು, ದೇಶದಲ್ಲಿ ಗುರುತಿಸಿಕೊಂಡ್ರು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ್ರು. ಒಬ್ಬ ಮುಕ್ತ ನಿಷ್ಪ್ರಭಾವವಾದ ಒಬ್ಬ ಸಮಾಜ ಸೇವಕನಿಗೆ ಸಲ್ಲಬೇಕಾದಂಥ ಇದಕ್ಕಿಂತ ಉನ್ನತ ಗೌರವ ಬೇರೆ ಯಾವುದೂ ಇಲ್ಲ ಅಂತ ನನ್ನ ಭಾವನೆ ವೈಯಕ್ತಿಕವಾಗಿ. ನನಗೆ ಯಾವುದೋ ಪ್ರೇರಣೆಯಿಂದ ನನಗೆ ಹಾಜಬ್ಬರು ಸಿಕ್ಕಿದ್ರು. ಹಾಜಬ್ಬರ ಜೊತೆಯಲ್ಲಿ ನಾನಿದ್ದೆ. ಇದ್ದ ಮಾತ್ರಕ್ಕೆ 25ನೇ ತಾರೀಕಿಗೆ ಅವರಿಗೆ ಈ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದಂಥ ಪದ್ಮಶ್ರೀ ಬಂತು. ಆ ಪದ್ಮಶ್ರೀ ಬಂದಂತಹ ಸಂದರ್ಭವನ್ನು ನಾನು ನಿಮ್ಮಲ್ಲಿ ಹಂಚಿಕೊಳ್ಬೇಕು, ಅದು ಹೆಚ್ಚು ಸೂಕ್ತ ಅಂತ ಅನಿಸ್ತದೆ. 11:30 ಗಂಟೆಗೆ ಹಾಜಬ್ಬರು ನನಗೆ ಫೋನ್ ಮಾಡಿದರು. ನಾನು ಪಂಪೆಲ್ಲಲ್ಲಿದ್ದೆ, ನಾನು ಬಸ್ಸಲ್ಲಿದ್ದೆ, ಆಫೀಸ್ಗೆ ಹೋಗ್ತಾ ಇದ್ದೆ. ಸರ್ ಇವತ್ತು ಇದ್ದೀರಾ ಸರ್ ಆಫೀಸಲ್ಲಿ ಅಂತ ಕೇಳಿ, ಇದ್ದೇನೆ 3 ಗಂಟೆ ಹೊತ್ತಿಗೆ ಆಫೀಸಿಗೆ ಬರಬೇಕಿದ್ರೆ ನನಗೆ ನನ್ನದೇ ಆದ ಕಚೇರಿ ಕೆಲಸ ಇರ್ತದೆ ಅಂತೇಳಿ ನಾನೊಂದು ಕಾರ್ಯಕ್ರಮಕ್ಕೆ ಯೂನಿವರ್ಸಿಟಿ ಕಾಲೇಜಿಗೆ ಹೋದೆ, ಗೌರ್ಮೆಂಟ್ ಕಾಲೇಜಿಗೆ ಹೋದೆ. ಅಲ್ಲಿದ್ದೆ ನಾನು 4:10 ಹೊತ್ತಿಗೆ ನನ್ನ ಸಹೋದ್ಯೋಗಿ ಫೋಟೋಗ್ರಾಫರ್ ಸುಭಾಷ್ ಅನ್ನೋರು ನನಗೆ ಫೋನ್ ಮಾಡಿದರು. ಸರ್ ಹಾಜಬ್ಬ ಬಂದಿದ್ದಾರೆ ಅಂತ. ಹಾಜಬ್ಬರಿಗೆ ವಸತಿಗಂತ ಕಚೇರಿ ವಿಶೇಷವಾದ ಗೌರವ ಇದೆ. ಎಲ್ಲರೂ ಬಹಳ ಪ್ರೀತಿ ಮಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ. ಒಬ್ಬ ಬೈರಾಗಿ ಏನು ಬಂದಾಗ ನಮ್ಮ ಆಫೀಸು ಒಂದು ರೀತಿಯಲ್ಲಿ ಪುಳಕಗೊಳ್ತದೆ. ಇದು ನಾನು ಉತ್ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ನಾನು ತುಂಬ ವರ್ಷದಿಂದ ಕಂಡವನು. ಸುಭಾಷ್ ಫೋನ್ ಮಾಡಿದರು. ನಾನು ಹೇಳಿದೆ ಅವರಿಗೆ ತುರ್ತು ಏನಾದರೂ ನನ್ನಲ್ಲಿ ಮಾತಾಡಲಿಕ್ಕಿದ್ರೆ ಸರ್ಕಾರಿ ಕಾಲೇಜಿಗೆ ಬರಲಿ, ನಾನು ಇನ್ನೂ 1 ಗಂಟೆಯಲ್ಲಿದ್ದೇನೆ ಅಂತ ಹೇಳಿದೆ. 4:40-45 ಹೊತ್ತಿಗೆ ಅವರು ಬಂದು ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡೋವಾಗ ಹೇಳಿದೆ 5 ನಿಮಿಷದಲ್ಲಿ ಹೊರಗೆ ಬರ್ತೇನೆ ಅಂತ. 5 ನಿಮಿಷದಲ್ಲಿ ಹೊರಗೆ ಬಂದೆ, ವೆಯ್ಟ್ ಮಾಡ್ತಾಯಿದ್ರು. ಹೀಗೆ ಮಾತಾಡ್ತಾ ರಸ್ತೆ ದಾಟಿದ್ರು. ಚಾಕುಳಿಗೆ ಒಂದು ಹೋಟೆಲ್ಗೆ ಇದರಲ್ಲಿ ಒಂದು ಪ್ರಸಾದ ಹೋಟೆಲ್ ಇರ್ತಿದೆ, ಅಲ್ಲಿ ಹೋಗಿ ಬರ್ತಾಯಿದ್ದೆ. ಹೋಗ್ಬೋದು ರಸ್ತೆ ದಾಟೋಗಿ ಇರ್ತದೆ. ಸರ್ ಇವತ್ತು ಫೋನ್ ಬಂದಿತ್ತು ಕೇಂದ್ರ ಸರ್ಕಾರದ ಹೋಮ್ ಮಿನಿಸ್ಟ್ರಿ ಆಫೀಸಿಂದ. ಏನು ಸರ್ ಎಂಥದ್ದು ಅಂತ ಗೊತ್ತಿಲ್ಲ ಸರ್, ಫೋನ್ ಹಿಂದಿಯಲ್ಲಿ ಮಾತಾಡಿದ್ರು, ಇಂಗ್ಲೀಷ್ ಮಾತಾಡಿದ್ರು, ನನಗೆ ಅರ್ಥ ಆಗಲಿಲ್ಲ. ನಾನು ಪಕ್ಕದಲ್ಲಿ ಅಬ್ಬಾಸ್ ಅನ್ನೋ ಒಬ್ಬ ರಿಕ್ಷಾ ಚಾಲಕ ಇದೆ, ಅವನಲ್ಲಿ ಕೊಟ್ಟೆ, ಅವನಿಗೆ ಹಿಂದಿ ಗೊತ್ತಿತ್ತು. ಅವನು ಮಾತಾಡಿದ ಮೇಲೆ ನನಗೆ ಪದ್ಮಶ್ರೀ ಬಂದಿದೆ ಅಂತ ಹೇಳಿದರು ಅಂತ ಹೇಳಿದ್ರು. ಪದ್ಮಶ್ರೀ ಅನ್ನೋ ಒಂದು ಶಬ್ದವನ್ನು ಹಿಡ್ಕೊಂಡು ಹಾಜಬ್ಬ ಅವ್ರಿಗೆ ಏನು ಹಿಂದೆ ಮುಂದೆ ಏನು ಅಂತ ಗೊತ್ತಿಲ್ಲ, ಹಿಡ್ಕೊಂಡು ಅವರು ಆಫೀಸಿಗೆ ಬಂದಿದ್ದರು. ನನಗೆ ಆಗ ಫ್ಲ್ಯಾಶ್ ಆದ್ದು ಏನಂದರೆ, ನನಗೆ ಸುಮಾರು ಡಿಸೆಂಬರ್ 16ನೇ ತಾರೀಕಿಗೆ ಒಬ್ಬರು IAS ಅಧಿಕಾರಿ ನನ್ನ ಹತ್ರ ಮಾತಾಡೋದು ಹೇಳಿದ್ರು ಹಾಜಬ್ಬರ ಪ್ರೆಸೆನ್ಸಲ್ಲಿ. ಬಾಳೆಪುಡಿ ಈಸ್ ಗೆಟಿಂಗ್ 1 more award ಸೂನ್ ಅಂತ ಹೇಳಿದ್ರು. ಯಾವುದು ಅಂತ ಹೇಳಿರಲಿಲ್ಲ, ಅವರಿಗೂ ಗೊತ್ತಿತ್ತು. ಅಷ್ಟಕ್ಕೆ ಬಿಟ್ಟಿತ್ತು. ನನಗೆ ಇಮ್ಮಿಡಿಯೇಟ್ ಫ್ಲ್ಯಾಶ್ ಆಯಿತು ಇವರು ಹೇಳಿರುವಂಥದ್ದು. ಮತ್ತು ಅದಕ್ಕಿಂತ 1 ತಿಂಗಳು ಮೊದಲು ಸುಮಾರು 3 ತಿಂಗಳಿಂದ ಅದೇ ಅಧಿಕಾರಿ ನನ್ನ ಹತ್ರ ಈಗ ಒಬ್ಬ ವ್ಯಕ್ತಿ ಇದ್ದಾರಂತಲ್ಲ ಅವ್ರು ಯಾರು ಅಂತ ಕೇಳಿದ್ರು. ನನಗೆ ಗೊತ್ತಿದ್ದ ಮಾಹಿತಿಯನ್ನು ನಾನು ಅವರಲ್ಲಿ ಹಂಚಿಕೊಂಡಿದ್ದೆ. ಈ 2 ಘಟನೆಗಳಿಂದಾಗಿ ನಾನು ಪದ್ಮಶ್ರೀ ಬಂದಿರ್ಬೋದು ಅಂತ ಅನಿಸ್ತು ನನಗೆ. ಇಮ್ಮಿಡಿಯೇಟ್ ನಾನು ಅದೇ ಅಧಿಕಾರಿಗೆ ಫೋನ್ ಮಾಡಿದೆ, ಅದೇ IAS ಅಧಿಕಾರಿಗೆ ಫೋನ್ ಮಾಡಿದೆ. ಸರ್ ಹೇಗೆ ಸುದ್ದಿ ಇದೆ, ದಯಮಾಡಿ ನಿಮ್ಮ ಮೂಲಗಳಿಂದ ನನಗೆ ಅದನ್ನು ಖಚಿತಪಡಿಸಬೇಕು ಅಂತ. ಆಯಿತು ಅಂತ ಹೇಳಿದ್ರು. ಚಹಾ ಕುಡಿದು ನಾವು ಚಹಾ ಕುಡಿದಾದ್ಮೇಲೆ ಅಲ್ಲಿ ಮಾತಾಡೋದು, ಹೊರಗೆ ಬಂದ ಮೇಲೆ ಮತ್ತೆ 10 ನಿಮಿಷ ಮಾತಾಡೋದು. ನನಗೆ ಶಾಸಕರು ಬೇಕು ತುರ್ತು ಅಂತ ಹೇಳಿದ್ರು. ನಾನು ಹೇಳಿದೆ 10 ನಿಮಿಷ ಆಗಲಿಲ್ಲ, ಸರ್ಕಾರಿ ಕಾಲೇಜಿಂದ ಹೋಗಿ ಇನ್ನು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ. ಶಾಸಕರನ್ನು ಇವತ್ತು ಹುಡುಕಲಿಕ್ಕೆ ಹೋಗಬೇಡಿ, ಅದನ್ನು ನಾಳೆ ಮುಂದುವರಿಸಿ. ಇವತ್ತು ನೀವು ನೇರವಾಗಿ ನಿಮ್ಮ ಮನೆಗೆ ಬಸ್ ಹತ್ತಿ ನಿಮಗೆ ಇವತ್ತು ಒಳ್ಳೆ ಸುದ್ದಿ ಬರ್ತದೆ, ಆ ಒಳ್ಳೆ ಸುದ್ದಿ ಬರಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹೇಳಿದೆ. ಅವರು ಬಸ್ ಹತ್ತಿದ್ರು. ನಾನು ನನ್ನ ಆಫೀಸಿಗೆ ಅವ್ರ ಮನೆ ಕಡೆ ಕಳಿಸಿ 6:30 ಗಂಟೆ ಆಗುವಾಗ ನನಗೆ ನನ್ನದೇ ಸಹೋದ್ಯೋಗಿ ಒಬ್ಬರು ಪ್ರೊಫೈಲ್ ಹೇಳಿದ್ರು, ಹಾಗೆ ಬರ್ದು ಪ್ರೊಫೈಲ್ ಬೇಕು ಅಂತ. ಆಗ ನನಗೆ ಇಷ್ಟ ಆಯಿತು. ಮತ್ತು ಕೇಳಿದ್ರೆ ಯಾಕೆ ಇಲ್ಲ ಸರ್ ಅವ್ರದ್ದು ಪದ್ಮಶ್ರೀ ಅವಾರ್ಡ್ ಅನೌನ್ಸ್ ಆಗಿದೆ. 5 ನಿಮಿಷದಲ್ಲಿ ಸ್ಕ್ರೋಲಿಂಗ್ ಬರಲಿಕ್ಕೆ ಶುರುವಾಯಿತು. ಖಚಿತ ಆಯಿತು. ತಕ್ಷಣ ನಾನು ಫೋನ್ ಮಾಡಿದೆ ಹಾಜಬ್ಬರಿಗೆ. ಹಾಜಬ್ಬರು ಬಸ್ಸಲ್ಲಿದ್ದರು. ಹಾಜಬ್ಬರೇ ಕಂಗ್ರ್ಯಾಚುಲೇಷನ್ಸ್, ನಿಮಗೆ ಪದ್ಮಶ್ರೀ ಅವಾರ್ಡ್ ಬಂದಿದೆ. ಸರ್ ನಾನು ಬಸ್ಸಲ್ಲಿದ್ದೇನೆ ಸರ್ ನಾನು ಮತ್ತೆ ಮಾತಾಡ್ತೇನೆ ಅಂತೇಳಿ. ಆಮೇಲೆ ಹಾಜಬ್ಬರ ಫೋನ್ ನನಗೆ 10:30 ಗಂಟೆವರೆಗೆ ಸಿಗಲಿಲ್ಲ. ಇನ್ಬಿಟ್ವೀನು VIPಗಳು, ಕೆಲವು ಪತ್ರಕರ್ತರು, ದೊಡ್ಡವರೆಲ್ಲ ನನ್ನಲ್ಲಿ ಅವರ ನಂಬರ್ ಕೇಳಲಿಕ್ಕೆ, ಅವರ ವಿಷಯ ಕೇಳಲಿಕ್ಕೆಲ್ಲ ಫೋನ್ ಮಾಡಿದರು. 10:30 ಗಂಟೆಗೆ ಅವರ ಅಣ್ಣನ ಮಗ ಅನ್ಸಾರ್ ಅವರ ಮೂಲಕ ನಾನು ಅವರನ್ನು ಕಾಂಟ್ಯಾಕ್ಟ್ ಮಾಡಿದೆ, ಅವರಿಗೆ ಮಾತಾಡಿದೆ. ಇದು ಪದ್ಮಶ್ರೀಯ ಒಂದು ಸಂಭ್ರಮ. ನಾನು ಯಾಕೆ ಸಂಭ್ರಮ ಮಾಡಬೇಕೆಂದರೆ ಅವರ ಮನೆಯಲ್ಲಿ ಯಾರೂ ಸಂಭ್ರಮ ಪಡುವುದಿಲ್ಲ. ಅವರ ಪತ್ನಿ ಸೌಖ್ಯದಲ್ಲಿದ್ದಾರೆ, ಮಗಳಿಗೆ ಮದುವೆ ಆಗಲಿಲ್ಲ ಅಂತೇಳಿ ಅವ್ರ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಮಗ ಒಬ್ಬ ದುಡಿತಾನೆ ಬಿಟ್ಟರೆ, ಅದಕ್ಕಿಂತ ಅವರ ಬದುಕು ನಡೀತದೆ. ಇನ್ನೊಬ್ಬಳು ಮಗಳಿದ್ದಾಳೆ, ಅವಳು ಸ್ವಲ್ಪ ಅನಾರೋಗ್ಯದಲ್ಲಿ ಇದ್ದಾಳೆ. ಈ ಹಾಜಬ್ಬರಿಗೆ ಪದ್ಮಶ್ರೀ ಅನ್ನೋದು ಏನಂತ ಗೊತ್ತಿಲ್ಲ. ಇಂಥ ಸಂದರ್ಭದಲ್ಲಿ ಬಹುಶಃ ನಾನು ಸಂಭ್ರಮಿಸಿದ ಬೇರೆ.
ಬಹುಶಃ ನನಗಿಂತ ಹೆಚ್ಚು ಸಂಭ್ರಮ ಮಾಡುವ ವ್ಯಕ್ತಿ ಬೇರೆ ಇರಲಿಕ್ಕಿಲ್ಲ. ನಾನು ಅರ್ಹನಾಗಿಯೇ ನಾನು ಸಂಭ್ರಮ ಪಟ್ಟಿದ್ದೀನಿ. ನಾನು ಅದು ಕಾಕತಾಳಿ ಇರ್ಬೋದು. ನಾನು ಮೊನ್ನೆ ಅವರನ್ನು 31ನೇ ತಾರೀಕಿಗೆ ಶಕ್ತಿ ಸ್ಕೂಲಿಗೆ ಸನ್ಮಾನಕ್ಕೆ ಕರ್ಕೊಂಡು ಹೋಗಬೇಕಿತ್ತು. ಬೆಳಿಗ್ಗೆ ನಾನು ಅವರ ಮನೆಗೆ ಹೋದೆ. ಅದು 101ನೇ ಸಲ ನಾನು ಅರೆಕಳಕ್ಕೆ ಹೋಗ್ತೇವೆ ಅವರ ಕಾರಣಕ್ಕಾಗಿ. ಮತ್ತೆ ನಾನು ಅವರನ್ನು ವಾಪಸ್ ಅದೇ ನನ್ನ ಸ್ಕೂಟರ್ ಅವರ ಮನೆಗೆ ಬಿಟ್ಟೆ. ಆಗ ನಾನು ಅವರ ಮನೆಗೆ ಹೋದದ್ದು 102ನೇ ಸಲ. ನಾನು ಅವರ ಜೊತೆಯಲ್ಲಿ ಯಾಕೆ ಇದ್ದೇನೆ ಅಂದರೆ ಅವರ ಮುಗ್ಧತೆಯಿಂದ ಅವರಿಗೆ ಒಬ್ಬರು ಗೈಡ್ ಮಾಡೋರು ಬೇಕು. ನಾನು 10-13 ಜನರ ಬಗ್ಗೆ ನಾನು ಸಕ್ಸಸ್ ಸ್ಟೋರಿ ಬರೆದಿದ್ದೇನೆ. ಹಾಜಬ್ಬರ ಎತ್ತರಕ್ಕೆ ಹೋದವರು ಯಾರೂ ಇಲ್ಲ. ಇನ್ನಷ್ಟು ಮಂದಿ ಆ ಎತ್ತರಕ್ಕೆ ಹೋಗಬೇಕು. ಮುಂಗುಳಿಗೆ ಹೋಗಿರುವಂಥ ಸಾಮಾನ್ಯರನ್ನು ಪರಿಚಯಿಸಿದ್ದು ನಾನು. ಅವರಿಗೆ ಮುರುಘಾಶ್ರೀ ಅವಾರ್ಡ್ ಬಂದಿದೆ, ಹಾಜಬ್ಬರಿಗೂ ಮುರುಘಾಶ್ರೀ ಅವಾರ್ಡ್ ಬಂದಿದೆ. ಇನ್ನೊಬ್ಬರು ಸುಮತಿ ಅಂತಿದ್ದಾರೆ, ಸಾಮಾನ್ಯ ಹೆಣ್ಮಗಳು, ಸರಾಯಿ ವಿರುದ್ಧ ಹೋರಾಟ ಮಾಡಿದವರು. ಒಬ್ಬ ಕೂಸಪ್ಪ ಅಂತ ಇದ್ದಾನೆ. ಅವನು ಇವತ್ತು ಅವರ ಸೇವೆಗೆ ಹೋಗುವಾಗ ಹೇಳ್ತಾನೆ, ನಾನು ಸೇವೆ ಮಾಡಬೇಕಿದ್ರೆ ಮಧು ಮಾಸ 1 ದಿನಕ್ಕಾದರೂ ಬಿಡಬೇಕು ಅಂತ. ಇಂಥ ಬದಲಾವಣೆಗಳನ್ನು ಬಯಸುವವರ ಮಧ್ಯೆ ನಾನು ಈಗ ಹೊರಟದ್ದು. ನಾನು ಅವರನ್ನೇ ದೊಡ್ಡವರನ್ನೇ ಮಾಡಲಿಕ್ಕೆ ಹೊರಟದ್ದು. ನಾನು ಯಾವತ್ತೂ ನಾನು ದುಡ್ಡಿನಿಂದ ಹೋಗಲಿಲ್ಲ. ಅದರ ಹಿಂದೆ ಹೋಗುವಂಥ ಬುದ್ಧಿ ನನಗೆ ಕೊಡಬೇಡ ಅಂತ ನಾನು 2 ದೇವರಲ್ಲಿ ಪ್ರಾರ್ಥಿಸ್ತೇನೆ. ಬಹುಶಃ ಅದೇ ನನಗೆ ಮತ್ತು ನನ್ನ ಕುಟುಂಬಕ್ಕೆ ಶ್ರೀರಕ್ಷೆ. ನನ್ನನ್ನು ವಿಶೇಷ ನನ್ನ ಹೆಸರು ಬಾಳೆಪುಣ್ಯ ಅಲ್ಲ, ಆದರೆ ಸಾರ್ವಜನಿಕವಾಗಿ ನಾನು ಗುರುತಿಸಿಕೊಳ್ಳುವಂಥದ್ದು ಬಾಳೆಪುಣ್ಯ ಅಂತೇಳಿ. ನನ್ನ ಹೆಸರು ಗುರುವಪ್ಪ NT ಬಾಳೆಪುಣಿ ಅಂತ ನನ್ನ ಫುಲ್ ಹೆಸರು. ಆದರೆ ಬಾಳೆಪುಣಿ ಅಂತ ಹೆಸರು ಇಲ್ಲಿ ನಾನು ಗುರುತಿಸಿಕೊಳ್ಳಲಿಕ್ಕೆ ತುಂಬ ಹೆಮ್ಮೆ ಪಡ್ತೇನೆ. ಯಾಕಂದರೆ ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಅದೊಂದು ಊರು. ಊರಿನ ಹೆಸರಲ್ಲಿ ಒಬ್ಬ ಗುರುತಿಸಿಕೊಳ್ಳಬೇಕಿದ್ರೆ ಅದಕ್ಕಿಂತ ಪುಣ್ಯಾತ್ಮ ಬೇರೆ ಇಲ್ಲ ಅಂತ ನಾನು ತಿಳ್ಕೊಂಡವ. ಅರೆಕಲ ಹಾಜಬ್ರು ಅರೆಕಲ ಹೆಸರಿನಲ್ಲಿ ಗುರುತಿಸ್ಕೊಳ್ತಾರೆ, ಗುರುವಪ್ಪ NT ಇವತ್ತು ಬಾಳೆಪುಣಿ ಹೆಸರಿನಲ್ಲಿ ಗುರುತಿಸ್ಕೊಳ್ತಾರೆ. ನಾವಿಬ್ಬರೂ ಧನ್ಯರು ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಿಮ್ಮ ವೃತ್ತಿ ಬದುಕಂತೂ ಬೇಕಾಗ್ತದೆ. ನಾನು ಇದೇ ವೃತ್ತಿ ಬೇಕಂತ ಬಂದವ. ನಾನು ಸರ್ಕಾರಿ ವ್ಯವಸ್ಥೆಗೆ ನಾನು ಪದವಿ ಓದ್ತಾ ಇರುವ ಸಂದರ್ಭದಲ್ಲಿ ನನಗೆ ಸರ್ಕಾರಿ ವ್ಯವಸ್ಥೆಗೆ ಹೋಗ್ಬೋದು, ಅದನ್ನು ನಾನು ಇಷ್ಟಪಡಲಿಲ್ಲ. ನಾನು ಪತ್ರಕರ್ತ ಆಗಬೇಕಂತ ಬಂದವ. 6 ವರ್ಷ ನಾನು ಸಣ್ಣ ಸಣ್ಣ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದವನು. ಆ ದಿನಗಳಲ್ಲಿ ನಾನು ಊಟಕ್ಕಿಲ್ಲದಂಥ ದಿನ ಇತ್ತು. ಆಮೇಲೆ ನಾನು ಮೇನ್ ಸ್ಟ್ರೀಮಿಗೆ ಬಂದವನು. ನನಗೆ 22 ವರ್ಷಗಳಿಂದ ನನ್ನ ಹೊಸದಿಗಂತ ಪತ್ರಿಕೆ ಅನ್ನ ಕೊಡ್ತದೆ ನನಗೆ. ನಾನು ಯಾರ ಸಕ್ಸಸ್ ಸ್ಟೋರಿ ಬರೆದರೂ ಇವತ್ತಿಗೂ ನನ್ನ ಹೊಸದಿಗಂತ ಪತ್ರಿಕೆಯ ಒಬ್ಬರೇ ಒಂದು ವಾಕ್ಯಕ್ಕೆ ನನಗೆ ಕತ್ತರಿ ಹಾಕಿದವರಲ್ಲ, ನನ್ನ ಸುದ್ದಿಯನ್ನು ಯಥಾವತ್ತಾಗಿ ಪ್ರಕಟಿಸೋದು. ಹಾಗಾಗಿ ನನ್ನ ಈ ಗೌರವದ ಹಿಂದೆ, ಹಾಜಬ್ಬರ ಈ ಗೌರವದ ಹಿಂದೆ ನನಗೆ ಅನ್ನ ಕೊಡುವಂಥ ಪತ್ರಿಕೆ ಕೂಡ ಇದೆ ಅಂತ ನಾನು ನಂಬಿದವರು. ಅದಕ್ಕೆ ನನ್ನ ಆಡಳಿತ, ನನ್ನ ಸಹೋದ್ಯೋಗಿಗಳಿಗೆ ಕೊಟ್ಟಂಥ ಬೆಂಬಲ ಉಂಟಲ್ಲ, ಅದು ಬೇರೆ ಯಾರೂ ಕೊಡಲಿಲ್ಲ. ನಾನು ಇಡುಕಿದಿನಂಥ ಒಂದು ಗ್ರಾಮ ಪಂಚಾಯಿತಿಯ ಬಗ್ಗೆ ನಾನು 1 ಪುಟದಷ್ಟು ನಾನು ವರದಿ ಬರೀಬೇಕಿದ್ರೆ ಆ 1 ಪುಟಕ್ಕೆ ಅವಕಾಶ ಮಾಡಿಕೊಟ್ಟಂಥ ಪತ್ರಿಕೆ ಇದ್ದಿದ್ದರೆ ಅದು ಹೊಸದಿಗಂತ. ಅದರಿಂದಾಗಿ ನನಗೆ ರಾಷ್ಟ್ರ ಪ್ರಶಸ್ತಿ ಬಂತ ಆ ವರದಿಗೆ. ಬಹುಶಃ ಕನ್ನಡದಲ್ಲಿ ಅದು ಆ ಗೌರವ ನನ್ನ ಹಿರಿಯರಿಗೆ, ನನ್ನ ಗ್ರಾಮಸ್ಥರಿಗೆ ಮತ್ತು ನನ್ನ ಸಹೋದ್ಯೋಗಿ ಮಿತ್ರರಿಗೆ ಮತ್ತು ನನ್ನ ಹಿತೈಷಿಗೆ ಸಲ್ಲಬೇಕು. ಕನ್ನಡದಲ್ಲಿ ಸರೋಜಿನಿ ನಾಯ್ಡು ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದಂಥ ಭಾರತದ ಏಕೈಕ ಪತ್ರಕರ್ತ ನಾನು. ಅದಕ್ಕೆ ನಾನು ಕಾರಣವಲ್ಲ, ನನ್ನ ಸಹೋದ್ಯೋಗಿಗಳು, ನನ್ನ ಊರವರು, ನನ್ನ ಹೆತ್ತವರು, ನನ್ನ ಕುಟುಂಬ, ಹಾಗೆ ನನ್ನ ಹಿತೈಷಿಗಳು ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.